ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದ ಆಲ್ವಿನ್ ಡಿಸೋಜರ್ ಅವರು ಸಾಧ್ಯವಾದಷ್ಟು ಜನರನ್ನು ಸಂಪರ್ಕ ಮಾಡಿಕೊಂಡು ಮತ್ತೆ ಸಾಮಾಜಿಕ ಜಾಲತಾಣಗಳ ಮೂಲಕ ನಿಮ್ಮನ್ನು ಸಂಪರ್ಕಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆ ನನಗೆ ನೂತನವಾಗಿ ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರ ನೇಮಕವಾದಂತಹ ಸದೇಶ್ ಉಳ್ಳಾಲ್ರವರು ಫೋನ್ ಮಾಡಿ ಇನ್ಯಾವ ಒಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸೂಚನೆಯನ್ನು ಕೂಡ ಅವರು ಕೂಡ ನೀಡಿದರು. ನಿಮ್ಮೆಲ್ಲರ ಸಹಕಾರದೊಂದಿಗೆ ಪಕ್ಷ ಯಾವತ್ತೂ ಕೂಡ ಇಂತಹ ದುರ್ಘಟನೆಗಳ ವಿರುದ್ಧ ಹೋರಾಟ ಮಾಡುತ್ತದೆ ಎಂಬುದನ್ನು ಹೇಳಿಕೊಂಡು ಈ ಘಟನೆಯಲ್ಲಿ ನಮ್ಮೊಟ್ಟಿಗಿರುವಂತಹ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ಸಿನ ನೂತನ ಅಧ್ಯಕ್ಷರಾದಂತಹ ಸದಾಶಿವ ಉಳ್ಳಾಲ್ರವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಬಹುಶಃ ಇಂತಹ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡಿದ್ದರೆ ಅದರ ಒಬ್ಬ ಮುತುವರ್ಜಿಯನ್ನು ವಹಿಸಿಕೊಂಡಂತಹ ನಮ್ಮ ಅಲ್ಪಸಂಖ್ಯಾತ ಘಟಕದ ಆಲ್ವಿನ್ ಡಿಸೋಜ ಅವರು ಇವತ್ತು ಬೆಳಿಗ್ಗೆಯಿಂದ ಎಲ್ಲರಿಗೂ ಫೋನ್ ಮಾಡಿ ಸಂಪರ್ಕ ಮಾಡಿ ಈ ಒಂದು ಪ್ರತಿಭಟನೆಗೆ ನಿಮ್ಮನ್ನೆಲ್ಲ ಕರೆದಿದ್ದಾರೆ. ನೀವೆಲ್ಲ ಇಲ್ಲಿ ಬಂದಿದ್ದೀರಿ. ಆಲ್ವಿನ್ ಡಿಸೋಜರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನ ಮಾಡ್ತೇನೆ. ನಮ್ಮ ಮುಸ್ತಫಾ ಉಳ್ಳಾಲ್ರು ನಮ್ಮ ಅಲ್ಪಸಂಖ್ಯಾತ ಘಟಕದ ಕರ್ನಾಟಕ ರಾಜ್ಯ ಘಟಕದ ಸಂಚಾಲಕರಾಗಿದ್ದಾರೆ. ಅವರನ್ನು ಕೂಡ ಸ್ವಾಗತ ಮಾಡಿಕೊಂಡು ನಮ್ಮ ಡೆನಿಸ್ ಡಿಸೋಜರ್ ಅವರು ಕೂಡ ಅಲ್ಪಸಂಖ್ಯಾತ ಘಟಕದ ರಾಜ್ಯ ಸಂಚಾಲಕರ ಅವರಿಗೂ ಸ್ವಾಗತ ಮಾಡಿಕೊಂಡು ದಿನೇಶ್ ರೈ ಅವರಿಗೂ ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ NS ಕರೀಂ ರವರಿಗೂ ಬಾಜಿಲ್ ರವರಿಗೂ ಇಲ್ಲಿ ನಮ್ಮ ಮಾಜಿ ತಾಲೂಕ್ ಪಂಚಾಯತಿನ ಅಧ್ಯಕ್ಷರಾದಂತಹ ಮೊಹಮ್ಮದ್ ಮೋನೂರ್ ಅವರಿಗೂ ನಮ್ಮ ಉಸ್ಮಾನ್ ಕಲ್ಲಾಪುರ ಅವರಿಗೂ ಅಜರ್ ರವರಿಗೂ ಇಲ್ಲಿ ಅನೇಕ ಜನ ನಮ್ಮ ನಗರಸಭೆ ಉಪಾಧ್ಯಕ್ಷರಾದಂತಹ ಅಯೂಬ್ ಉಳ್ಳಾಲ್ ರವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಸ್ವಾಗತ ಮಾಡಿಕೊಂಡು ಇಲ್ಲಿ ನಮ್ಮ ಮಹಿಳಾ ಕಾಂಗ್ರೆಸ್ಸಿನ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿ ಸುರೇಖಾ ಚಂದ್ರಾಸ್, ನಮ್ಮ ಎಲ್ಲ ಉಳ್ಳಾಲ ನಗರಸಭೆಯ ಸದಸ್ಯರುಗಳು ಇಲ್ಲಿ ಇದ್ದೀರಿ. ಎಲ್ಲರ ಹೆಸರನ್ನು ನಾನು ಕೂಡ ಇದೊಂದು ಪ್ರತಿಭಟನೆಯಾದ ಕಾರಣ ನಿಮಗೆಲ್ಲರಿಗೂ ಗೌರವ ಇದೆ. ನಾವು ಕಾಂಗ್ರೆಸ್ಸಿನ ಎಲ್ಲ ಕಾರ್ಯಕರ್ತರು ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತಹ ಫಿರೋಜ್ ಮಲಾರ್ ಮತ್ತು ಅವರ ತಂಡ ಈಗಾಗಲೇ ಹೆಚ್ಚಿನ ಜನ ಇಲ್ಲಿ ಬಂದಿದ್ದೀರಿ. ನವಾಜ್ ಮುಡಿಪು ಬ್ಲಾಕಿನ ಯುವ ಕಾಂಗ್ರೆಸ್ ಅಧ್ಯಕ್ಷ ನವಾಜ್ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಎರಡು ಬ್ಲಾಕಿನ ಹೆಚ್ಚಿನ ಕಾರ್ಯಕರ್ತರು, ಪದಾಧಿಕಾರಿಗಳು, ಗ್ರಾಮ ಮಟ್ಟದ ಎಲ್ಲ ಪಕ್ಷದ ಅಧ್ಯಕ್ಷರುಗಳು, ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ನೀವೆಲ್ಲ ಬಂದಿದ್ದೀರಿ. ನಿಮಗೆಲ್ಲರಿಗೆ ಸ್ವಾಗತ ಮಾಡಿಕೊಂಡು ಈ ಬಿಜೆಪಿ ಸರ್ಕಾರ ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದ ನಂತರ ನಿರಂತರವಾಗಿ ಈ ದೇಶದಲ್ಲಿ ಅತ್ಯಾಚಾರಗಳು, ಅನಾಚಾರಗಳು ನಡೆಯುತ್ತಾ ಇದೆ. ಒಂದು ಕಡೆಯಲ್ಲಿ ದೇಶ ಸಾರದಲ್ಲಿ ಮುಳುಗಿದಂತಹ ಪರಿಸ್ಥಿತಿ ಇವತ್ತು ನೀವು ಪತ್ರಿಕೆಯಲ್ಲಿ ನೋಡಿದ್ದೀರಿ. ಇದೆಲ್ಲಾ ಘಟನೆಗಳನ್ನು ಖಂಡಿಸಿ ಜನ ಬೀದಿಗಿಳಿದು ಹೋರಾಟ ಮಾಡದಿದ್ದರೆ ನಮ್ಮ ದೇಶಕ್ಕೆ ಉಳಿಗಾರವಿಲ್ಲ ಎಂಬ ಸೂಚನೆಯನ್ನು ಕೊಟ್ಟುಕೊಂಡು ಈ ಸಭೆಯನ್ನು ನಡೆಸಿಕೊಡ್ಬೇಕಾಗಿ ನಾನು ಅಧ್ಯಕ್ಷರಲ್ಲಿ ಕೇಳಿಕೊಂಡೆ. ಧಿಕ್ಕಾರ 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 ಧಿಕ್ಕಾರ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಹಾಗೂ ಉಳ್ಳಾಲ ಬ್ಲಾಕ್ ಅಲ್ಪಸಂಖ್ಯಾತ ಘಟಕದ ವತಿಯಿಂದ ಏರ್ಪಡಿಸಿದಂತ ಮಹಿಳಾ ಸಿವಿಲ್ ಡಿಫೆನ್ಸ್ ಅಧಿಕಾರಿ ಸಾಬಿಯಾ ಸೈಫಿ ಅವರ ಅತ್ಯಾಚಾರ ಮತ್ತು ಬರ್ಬರ ಹತ್ಯಾಕೃತ್ಯವನ್ನು ಖಂಡಿಸಿ ಇವತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಮಹಿಳಾ ಕಾಂಗ್ರೆಸ್ ವಿವಿಧ ಘಟಕಗಳ ಎಲ್ಲ ಮುಂಚೂಣಿ ನಾಯಕರುಗಳು ನಾವಿಲ್ಲಿ ಸೇರಿದ್ದೇವೆ. ಈ ಒಂದು ದಿವಸ ಪ್ರತಿಭಟಿಸಲು ಖಂಡಿತವಾಗಿಯೂ ಕೂಡ ನಾವು ಎಲ್ರಿಗೂ ಆಹ್ವಾನಿಸುವಾಗ ಬೇರೆ ಯಾವುದೇ ಕಾರ್ಯಕ್ರಮಕ್ಕಿಂತಲೂ ಜಾಸ್ತಿ ಈ ಒಂದು ಪ್ರತಿಭಟನೆ ಅಂತ ಹೇಳುವಾಗ ಎಲ್ರೂ ಕೂಡ ಹುಮ್ಮಸ್ಸಿನಿಂದ ಬಂದಿದ್ದೀರಾ. ಯಾಕಂತ ಹೇಳಿದ್ರೆ ಈ ಒಂದು ಕೇಂದ್ರ ಸರ್ಕಾರ ನಾವೆಲ್ಲರೂ ಕೂಡ ಕೊರೋನಾ ರೋಗಕ್ಕೆ ಭಯಪಟ್ಟರೆ ಈ ದೇಶದ ಆಡಳಿತಕ್ಕೆ ಭಾರತ ದೇಶದ ಹೆಣ್ಣು ಮಕ್ಕಳು ಭಯಪಡುವಂತ ಒಂದು ದೊಡ್ಡ ದುರಂತ ಈ ದೇಶದಲ್ಲಿ ನಡೀತಾ ಇದೆ. ಈ ಹಿಂದಿನ ಕಾಲದಿಂದಲೂ ಕೂಡ ಈ ದೇಶ ಯಾವತ್ತು ಬಿಜೆಪಿ ಅಧಿಕಾರದ ಕೈಗೆ ಸಿಕ್ಕಿದೆ ಬರೇ ಬಾಯಿ ಮಾತಿಗೆ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳಿ ಇಡೀ ಜನರ ಕಿವಿಗೆ ಹಾಕಿ ಅವರೆಲ್ಲರನ್ನು ಮರಳು ಮಾಡಿಸಿ ಇವತ್ತು ಹೆಣ್ಣು ಮಕ್ಕಳಿಗೆ ಹೊರಗಡೆ ಹೋಗುವಂತಹ ಪರಿಸ್ಥಿತಿಯನ್ನು ಇಲ್ಲದಾಗೆ ಮಾಡಿ ಈ ದೇಶದ ಸಂಸ್ಕೃತಿ ನಾವು ಯಾವುದೇ ಫಾರಿನ್ ದೇಶಕ್ಕೆ ಹೋದ್ರೂ ಕೂಡ ಈ ಒಂದು ಪ್ರಪಂಚದಲ್ಲಿ ಯಾವುದೇ ದೇಶಕ್ಕೆ ಹೋದ್ರೂ ಮಹಿಳೆಯರಿಗೆ ಒಂದು ಗೌರವ ಕೊಡುವಂತಹ ದೇಶ ಇದ್ರೆ ಅದು ಮಹಿಳೆಯರ ಸಂಸ್ಕಾರ. ಒಂದು ಸಾರಿಯನ್ನು ಉಟ್ಟು
ಯಾವುದೇ ದೇಶದಲ್ಲಿ ಇಲ್ಲದಂತ ಒಂದು ಸಂಸ್ಕಾರ ಉಳ್ಳಂತ ದೇಶ. ಅವರ ಆ ಒಂದು ಉಡುಪು ಈ ಭಾರತ ದೇಶದಲ್ಲ ಅಲ್ಲದೆ ಬೇರೆ ಯಾವುದೇ ದೇಶದ ಮಹಿಳೆಯರಿಗೆ ಇರ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅಂತಹ ಒಂದು ದೊಡ್ಡ ಸಂಸ್ಕೃತಿ ಇದ್ದಂತ ಮಹಿಳೆಯರಿರುವಂತ ಈ ಭಾರತ ದೇಶದಲ್ಲಿ, ಈ ಒಂದು ದೇಶದಲ್ಲಿ ಕೇಂದ್ರ ಸರ್ಕಾರ ಇದ್ದು ಕೂಡ ಸತ್ತಂತೆ ಆಗಿ ನಮ್ಮ ದೇಶದಲ್ಲಿ ಇಂತಹ ಕೃತ್ಯ ಆಗುವಾಗ ಅವರಿಗೆ ನ್ಯಾಯ ಕೊಡಿಸಲು ಈ ದೇಶದ ಆಡಳಿತ ಮಾಡುವವರು, ಈ ರಾಜ್ಯದಲ್ಲಿ ಆಡಳಿತ ಮಾಡುವವರಿಗೆ ಸಾಧ್ಯ ಇಲ್ಲದಿದ್ರೆ ಖಂಡಿತವಾಗಿಯೂ ಕೂಡ ಕಾಂಗ್ರೆಸ್ ಪಕ್ಷ, ಯುವ ಕಾಂಗ್ರೆಸ್ ಎಲ್ಲರೂ ಕೂಡ ನಾವು, ಮಹಿಳಾ ಕಾಂಗ್ರೆಸ್ ಖಂಡಿತವಾಗಿ ಕೂಡ ನಾವು ಅದನ್ನು ವಿರೋಧಿಸ್ತೇವೆ. ನೀವುಗಳು ರಸ್ತೆ ಬದಿಯಲ್ಲಿ ಕೂತ್ಕೊಂಡು ಮಾಸ್ಕ್ ಹಾಕದವರಿಗೆ ನೀವು ಫೈನ್ ಹಾಕುವುದಾದ್ರೆ, ಈ ತರ ಹತ್ಯೆ ಮಾಡುವವರಿಗೆ ಒಮ್ಮೆ ಅವರಿಗೆ ನೇಣಿಗೆ ಹಾಕಿಸಿ ನೋಡಿ. ನೀವು ನೇಣಿಗೆ ಹಾಕಿಸಿದ್ರೆ ಖಂಡಿತ ಯಾವ ರೀತಿ ನೀವು ಸಣ್ಣ ಒಂದು 10 ರೂಪಾಯಿ ಮಾಸ್ಕಿಗೋಸ್ಕರ ನೀವು ಯಾವ ರೀತಿ ಫೈನ್ ಹಾಕ್ತೀರಾ, ನಿಮ್ಮ ಬಜೆಟ್ಗೋಸ್ಕರ, ನಿಮ್ಮ ಬೆಳವಣಿಗೆಗೋಸ್ಕರ ನೀವು ಯಾವ ರೀತಿ ಬಡವರ ಕೈಯಿಂದ ಯಾವ ಮಾಸ್ಕಿಗೋಸ್ಕರ, ಹೆಲ್ಮೆಟ್ಗೋಸ್ಕರ ನೀವು ಫೈನ್ ತೆಗೆಯುವುದಾದ್ರೆ, ಇಂತಹ ಮಹಿಳೆಯರು, ಅಮಾಯಕ ಮಹಿಳೆಯರು ಹತ್ಯೆಗೆ ಒಳಗಾಗಿ ಸಾಯುವಾಗ ನೀವು 4 ಜನರನ್ನು ನೀವು ಅವರನ್ನು ಗಲ್ಲಿಗೇರಿಸಿ ನೋಡಿ. ಖಂಡಿತವಾಗಿ ಕೂಡ ಈ ಹತ್ಯೆಯನ್ನು ನಿಲ್ಲಿಸುವಲ್ಲಿ ನಾವೆಲ್ಲರೂ ಕೂಡ ಸಫಲರಾಗ್ತೇವೆ. ಇನ್ನು ಮುಂದಕ್ಕಾದರೂ ಕೂಡ ಬಿಜೆಪಿ ಸರ್ಕಾರವನ್ನು ಖಂಡಿತವಾಗಿ ಕೂಡ ಎಲ್ರಿಗೂ, ಈಗ ತಾನೇ ನಾವು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುವುದಿಲ್ಲ, ಬಹಳಷ್ಟು ಮಂದಿಗೆ ಈ ದೇಶದ ಆಡಳಿತ ಅವರಿಗೆ ಸಾಕಾಗಿ ಹೋಗಿದೆ, ಹಿಡಿಶಾಪ ಆಗ್ತಾ ಇದ್ದಾರೆ. ನಾವು ನಮ್ಮ ಕಿವಿಯರ ಕೇಳ್ತಾ ಇದ್ದೇವೆ, ಈ ದೇಶದ ಹಿಂದುಳಿದ ವರ್ಗದವರು, ಈ ದೇಶದ ಅಲ್ಪಸಂಖ್ಯಾತರು, ಈ ದೇಶದ ಬಹುಸಂಖ್ಯಾತರು, ಈ ದೇಶದ ಎಲ್ಲ ಹಿರಿಯ ಅಗ್ರಗಣ್ಯ ನಾಯಕರು ಜಾತಿ ಭೇದ ಬಿಟ್ಟು ಈ ದೇಶದ ಆಡಳಿತಕ್ಕೆ ಶಾಪ ಹಾಕ್ತಾ ಇದ್ದಾರೆ, ಅವರು ಹಿಡಿಶಾಪ ಹಾಕ್ತಾ ಇದ್ದಾರೆ. ಖಂಡಿತವಾಗಿ ಕೂಡ ಇವರಿಗೆ ಇದು ಕೊನೆಯ ದಿನ, ಕೊನೆಯ ಗಳಿಗೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಮುಂದಿನ ದಿನಗಳಲ್ಲಿ ಇವರಿಗೆ ಆಡಳಿತ ಸಿಗ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಈ ಜನರ ಶಾಪ ಇವರಿಗೆ ತಟ್ಟುತ್ತೆ. ಈ ತರ ಹತ್ಯೆಗೊಳಗಾದ ಮಹಿಳೆಯರ ಕಣ್ಣೀರು ಖಂಡಿತವಾಗಿ ಕೂಡ ಈ ದೇಶಕ್ಕೆ ಇನ್ನೊಮ್ಮೆ ಆಡಳಿತ ಬರಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಅಂತ ಹೇಳಿಕೊಳ್ಳುತ್ತಾ ಮತ್ತೊಮ್ಮೆ ಎಲ್ರಿಗೂ ಕೂಡ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಕ್ಕೆ ಧನ್ಯವಾದ ಹೇಳಿ ನಾನು ಇನ್ನೊಮ್ಮೆ ನನ್ನ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ ನಮ್ಮ ಆಲ್ವಿನ್ ಡಿಸೋಜರ್ ಅವರು ಬಹಳಷ್ಟು ಚುರುಕಿನ ಒಬ್ಬ ಅಲ್ಪಸಂಖ್ಯಾತ ವ್ಯಕ್ತಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಬೆಳಿಗ್ಗೆಯಿಂದ ಅವರ ಮನೆಯ ಕಾರ್ಯಕ್ರಮ ತರ ಈ ಒಂದು ಹೋರಾಟದ ಕಾರ್ಯಕ್ರಮಕ್ಕೆ ಎಲ್ಲರ ಜೊತೆ ಸೇರಿಸಿ, ನಮ್ಮ ಜೊತೆ ಎಲ್ಲರ ಜೊತೆ ಹೊಂದಾಣಿಕೆ ಮಾಡಿ ಒಬ್ಬ ಕ್ರೈಸ್ತ ಧರ್ಮದ ಒಬ್ಬ ಅಲ್ಪಸಂಖ್ಯಾತ ಧರ್ಮದವರಿಗೆ ಸೇರಿದ್ರು ಕೂಡ ಎಲ್ಲ ಧರ್ಮದವರಿಗೆ ಫೋನ್ ಕರೆ ಮುಖಾಂತರ ಅವರನ್ನು ಬರಮಾಡಿಸುವಲ್ಲಿ ಯಶಸ್ವಿಯಾದಂತ ಆಲ್ವಿನ್ ಡಿಸೋಜರ್ ಅವರಿಗೆ ನಾನು ಯುವ ಕಾಂಗ್ರೆಸ್ನ ಪರವಾಗಿ, ಯುವಕರ ಪರವಾಗಿ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ ಸರ್. ಅದರೊಟ್ಟಿಗೆ ನಮ್ಮ ಈಗ ತಾನೇ ಹಸನ್ಮುಖಿ ನಾಯಕ, ನಮ್ಮೆಲ್ಲರಿಗೂ ಕೂಡ ಒಬ್ಬ ಮಾರ್ಗದರ್ಶಕ ಅಂತ ಹೇಳ್ಬೋದು, ನಮ್ಮ ಸದಾಶಿವ ಉಲ್ಲಾಲ್ರವರು. ನಾವು ಸಣ್ಣದಿಂದ ನೋಡಿದಂತ ಒಬ್ಬ ವ್ಯಕ್ತಿ, ಬಹಳಷ್ಟು ಚುರುಕಿನ ಜಿಲ್ಲಾ ಮಟ್ಟದಲ್ಲಿ ಅವರು ಕಾರ್ಯಕ್ರಮವನ್ನು ಮಾಡಿದಂತ ಒಬ್ಬ ವ್ಯಕ್ತಿ ನಮ್ಮ ಬ್ಲಾಕ್ ಅಲ್ಲಿ ಅಧ್ಯಕ್ಷರಾಗಿದ್ದಾರೆ. ತುಂಬಾ ಸಂತೋಷ ಸರ್, ನಿಮ್ಮ ಈ ಒಂದು ಕಾರ್ಯವೈಖರಿ, ನಿಮ್ಮ ಅವಧಿಯ ಮೊಟ್ಟ ಮೊದಲ ದಿವಸ ಇಂತಹ ಒಂದು ಪ್ರತಿಭಟನೆ ಕಾರ್ಯಕ್ರಮ ನಡೆಯುತ್ತಿದೆ. ನಾನು ಕೂಡ ಒಬ್ಬ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ಉಲ್ಲಾಲ ಬ್ಲಾಕಿನ ಸರ್ವ ಯುವಕರ ಪರವಾಗಿ ಸರ್ ನಿಮ್ಮನ್ನು ನಾನು ನೂತನ ಅಧ್ಯಕ್ಷರಾಗಿದ್ದಕ್ಕೆ ನಿಮ್ಮನ್ನು ಅಭಿನಂದಿಸ್ತಾ ಇದ್ದೇನೆ. ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಬಿಜೆಪಿ ಸರ್ಕಾರಕ್ಕೆ, ಜನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಹೆಣ್ಣು ಮಕ್ಕಳಿಗೆ ಅನ್ಯಾಯ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ, ಬಡವರಿಗೆ ಮನಸೊಲಿಸಿ ಬಡವರನ್ನು ಮೋಸ ಮಾಡುವ ಬಿಜೆಪಿ ಸರ್ಕಾರಕ್ಕೆ, ಉಲ್ಲಾಲ ಬ್ಲಾಕ್ ಕಾಂಗ್ರೆಸ್ ಅವೇಲಕನೆ ಅಲ್ಪಸಂಖ್ಯಾತ ಘಟಕದ ಒತ್ತಡ ನಡಪಂಚಿನ ಈ ಒಂದು ಪ್ರತಿಭಟನೆಯ ಸಭೆಗೆ ಅಧ್ಯಕ್ಷತೆ ವಹಿಸಿದ ಉಲ್ಲಾಲ ಬ್ಲಾಕ್ ಕಾಂಗ್ರೆಸ್ಗೆ ನೂತನವಾದ ಅಧ್ಯಕ್ಷರಾದ ಆಯ್ಕೆಯಾದ ಸನ್ಮಾನ್ಯ ಸದಾಶಿವ ಉಲ್ಲಾಲ್ರೆ, ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದ ಆತ್ಮೀಯರಾದ ಆಲ್ವಿನ್ ಡಿಸೋಜರ್, ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಸನ್ಮಾನ್ಯ ವಿರೋಧರ, ತಾಲೂಕು ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಬಾವೂರು ಹೋರಾಟ, ಉಲ್ಲಾಲ
ಉಳ್ಳಾಳದ ಆತ್ಮೀಯ ಮಿತ್ರ ನೆಂಚಿನ ಅಲ್ಪಸಂಖ್ಯಾತ ಘಟಕದ ರಾಜ್ಯ ಸಂಚಾಲಕರಾದ ಆಯ್ಕೆ ಅಭಿನಂಚಿನ ಮುಸ್ತಾಫುಲ್ಲಾರ್ ಅದೇ ರೀತಿ ರಾಜ್ಯ ಸಂಚಾಲಕರಾದ ಆಯ್ಕೆಯನ್ನ ಹಿರಿಯರು ಮಾರ್ಗದರ್ಶಕರಾದ ಡೆನಿಸ್ ಡಿಸೋಜರ ಸೋದರಿಂಚಿನ ಮಾತ ಕಾಂಗ್ರೆಸ್ ಪಕ್ಷದ ಮುಖಂಡ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರೇ ಅಂಚನೆ ಸೇರಿನ ಮಾತ ಮಹಿಳಾ ಮಣಿಪುರ ಭಾರತೀಯ ಜನತಾ ಪಕ್ಷದ ಯಾರಿಲ್ಲಿ ಕೇಂದ್ರದಲ್ಲ ಭಾರತೀಯ ಜನತಾ ಪಕ್ಷದ ನಾಯಕರ ಈಗಲ ಮಾತ್ರ ಶಬ್ದ ಅರ್ಥವಾದ ಬಂದಿನ ವಿಚಾರ ಈ ದೇಶದ ಈ ರಾಜ್ಯದ ಗೊತ್ತವರು ಬಂದಿನ ವಿಚಾರ ಈ ಸಭೆ ಸಂಘಟನೆ ಇತ್ತು ಬಜರಂಗದಲ್ಲ ಮೀಟಿಂಗ್ ಇತ್ತು ವಿಶ್ವದಿಂದ ವರ್ಷದ ಇತ್ತು ಇನ್ನಿತರ ಸಭೆ ಮಹಿಳೆಯರಲ್ಲಿ ಕೂಡಗ ini ಮಹಿಳೆಯರ ಮೇಲೆ ಈ ರೀತಿಯ ದೌರ್ಜನ್ಯ ಉಂಟು ಮೈಸೂರು ಅತ್ಯಾಚಾರ ಅತ್ಯಾಚಾರ ಕೇಳ್ತಿ ಇವತ್ತು ದಿನ ನರೇಂದ್ರ ಮೋದಿ ಸರ್ಕಾರ ಅವನಿಗೆ ಕೇಂದ್ರ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟಲ್ಲ ಈ ರಾಜ್ಯದ ಜನಗಳಿಗೆ ಮಾನ್ಯತೆ ಕೊಲ್ಲಲು ಈ ರೀತಿ ಪಂಜಾಬ್ ಕಾಪಿನಂಚಿನ ದೌರ್ಜನ್ಯ ಎತ್ತರದ ಹೋರಾಟ ನಾವು ಜಾತ್ಯತೀತ ಮನೋಭಾವನದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ವಿಚಾರ ನ್ಯಾಯಕ್ಕೋಸ್ಕರ ಹೋರಾಟ ಬಂದೊಂದು ಭಾರತೀಯ ಜನತಾ ಪಕ್ಷದ ಪ್ರಾದೇಶಿಕ ಪಕ್ಷದ ಇಲ್ಲಿ ಮಹಿಳೆಯರ ದೌರ್ಜನ್ಯ ಹೆಂಚಿನ ಪಡೋದಿದ್ದಾರೆ ನರೇಂದ್ರ ಮೋದಿ ಅವರ ಈ ಪ್ರಧಾನಿ ಆಗಿರುವುದನ್ನು ಇಡೀ ಬಿಜೆಪಿ ಈ ದೇಶ ರಾಮರಾಜ್ಯ ರಾಮರಾಜ್ಯದ ಗಾಂಧೀಜಿಯರ ಕನಸಿನ ರಾಮರಾಜ್ಯ ವಿಚಾರ ಬಂದ ಗಂಟೆ ಬಂದವಲ್ಲ ಒಂದು ಪಂಚವು ರೈತರಿಗೆ ಬಂಗಾರ ಮಾಡಿ ಒಟ್ಟೆ ನಡೆದು ಮಾಡೋದು ರಾಮರಾಜ್ಯ ಭಾರತೀಯ ಜನತಾ ಪಕ್ಷದ ನಿಮಗೆ ನಾಚಿಗೆ ನಿಮಗೆ ಅದು ಮಾನ ಮರ್ಯಾದೆ ಉಂಟ ನಿಮಗೆ ಸಾಧಿ ನಡೆದರೆ ಉಂಡ ಇದೇ ತುಂಬದ ಕಾನೂನು ಜನರ ಬೀಡ ಪ್ರದೇಶ ಜನ ಕೆಲವು ಹಳ್ಳಿ ಒಟ್ಟೊಂದು ಪೊಳ್ಳು ಬೋನಗ ಕೆಲವು ವ್ಯತ್ಯಾಸ ಆನ ಇನ್ನೇ ನಗರಡು ಮೈಸೂರಿನ ಮನೆ ಆವಳಿ ಮೈಸೂರಿನ ಸಾರ್ವಜನಿಕರ ಕಲ್ತಲೆ ಆ ಒಂದು ಪೊಟ್ಟಣ ವ್ಯಕ್ತಿ ಆದಿಯಲ್ಲಿ ಜನ ಸೇರಿಸಿ ಅಲ್ಲೇ ಅತ್ಯಾಚಾರ ಮಾಡಿದೆ ಮಲ್ಪುಣಂಚಿನ ಬಸ್ ನಿರ್ಮಾಣ ಈಗ ಪಟ್ಟಣ ಕಾಂಗ್ರೆಸ್ ರಾಜ್ಯದ ಹೋರಾಟ ಬರ್ತದೆ ಕಾಂಗ್ರೆಸ್ ಹೋಟಲ ಏನು ತೊಂದರೆ ವಿರೋಧನ ಏನು ಹೆಚ್ಚೆಚ್ಚಿನ ಸಮಸ್ಯೆಗಳು ಪಕ್ಷ ಈ ದೇಶದ ಬಂದಿತ್ತು ಕಾಂಗ್ರೆಸ್ ಪಕ್ಷ ನಂಗೆ ಇಡೀ ಜಾತ್ಯತೀತ ಮನೋಭಾವನೆ ಈ ದೇಶದಲ್ಲಿ ಬಲಿಷ್ಠವಾದ ಪಕ್ಷ ಉಂಟು ಬಂದಿತ್ತಂಡ ಅವು ಕಾಂಗ್ರೆಸ್ ಪಕ್ಷ ಈ ದೇಶದ ಪುರಂಚಿನ ಹತ್ತ ಸಂಖ್ಯಾತರಿ ಹೆಚ್ಚಾದ ಪುರಂಚಿನ ಪಕ್ಷ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಇನ್ನು ಅಲ್ಪಸಂಖ್ಯಾತರ ಕಾವಡಿ ಬಹುಸಂಖ್ಯಾತರ ಕಾವಡಿ ನ್ಯಾಯಬದ್ಧ ಪುರಂಚಿ ಪಕ್ಷ ಇಟ್ಟಂಡ ಅವು ಕಾಂಗ್ರೆಸ್ ಪಕ್ಷ ಭಾರತೀಯ ಜನತಾ ಪಕ್ಷದಲ್ಲಿ ಎನ್ನಿದೆ ನಾನು ಅದನ್ನು ಯಡಿಯೂರಪ್ಪ SR ಬರ್ತೇನೆ ಒಂದೇ ವರ್ಷ ಒಟ್ಟುಕೊಂಡು ಅನಲ ಎಂಕಿಲೆ ಗೆದ್ದು ಆ ಎಂಕಿಲ ಅಧಿಕಾರ ಆ ಬಂದ ಕನಸನಿಕಲ್ಲ ಈ ರಾಜ್ಯಗಳು ಒಮ್ಮದ ಚುನಾವಣೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧಿಕಾರ ಇಷ್ಟಪಡುತ್ತೆ ಒಂದನೇ ಒಂದು ವಿಚಾರ ಯಾರು ಸಾರ್ವಜನಿಕ ಬಂಧುಗಳ ವಿನಂತಿ ಬಂದವರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಆಡ ದೇಶದ ವಿಚಾರವಾದ ಕೇವಲ 20% ಜನ ಅದು ಕಾಂಗ್ರೆಸ್ ಬಿಜೆಪಿ ಜನತಾ ದಳ FDP ಮುಸ್ಲಿಂ ಲೀಗ್ ಅಖಿಲ ಕಾರಣ ರಾಜ್ಯದ ಅಖಿಲ ಕೆಲಸ ಹೋಗುವುದು ಹರಿಯಾಣದ ಬರ್ತದೆ ಇಲ್ಲದ
ഇനി കോൺഗ്രസ് മാറ്റുന്നത് ഒന്നില്ലേ, ഒന്ന് സാങ്കേതികമായി നെഞ്ചിന് പ്രതിബദ്ധത. ബിജെപിയിലൊക്കെ നിങ്ങൾ പണ്ട് ಕಾಂಗ್ರೆಸ್ ನಕಲಿನ ಸಭೆಗೆ ಜನ ಇರಲಿ, ಕಾರ್ಯಕರ್ತರು ಇಚ್ಛೆಯನ್ನು ಕನೆಕ್ಟ್ ನೋಡಿಸಿ ಕೇವಲ ಪ್ರಮುಖರೇ ಕಾಂಗ್ರೆಸ್ ಕೇವಲ ಪ್ರಮುಖ ಸಾಧನೆ ಪ್ರತಿಭಟನೆ ಕಾರ್ಯಕರ್ತರ ಇನಿ ಬದಿನ ಉಜಂಗು ಮುಖಂಡರು ಜನರ ತಾಕತ್ತುಂಡು ಆಂಡ ಕೊರೋನಾ ಬಂಧನಿಗೆ ಮರ್ಯಾದೆ ಕೊಡ್ತಾ, ಕಾನೂನಿಗೆ ಮರ್ಯಾದೆ ಕೊಡ್ತಾ ಆ ಒಂದು ಉದ್ದೇಶಗೋಸ್ಕರ ಜನ ಉಂಟು ಮಾಡೋದು ಬಿಜೆಪಿ ಹೊರತು ಇನ್ನೇ ದಕ್ಷಿಣ ಗೋಪಿನಂಚಿನ ಬಿಜೆಪಿ ಕಾರ್ಯಕರ್ತರ ನೆನಪು ಪರ್ಯಾಯ ಅದು ಒಂದೇ ಮಾತ್ರ ಸತ್ಯ. ಕಾಂಗ್ರೆಸ್ ಪಕ್ಷ ಪಕ್ಷ ಅಂಚಾನೆ ಇವತ್ತು ನಾನು ಅಭಿನಂದಿಸ್ತಾ ಇದ್ದೇನೆ, ಸದಾಶಿವರನ್ನು ಅಭಿನಂದಿಸ್ತಾ ಇದ್ದೇನೆ, ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಅಧಿಕಾರ ಯಾವತ್ತು ಶಾಶ್ವತ ಅಲ್ಲ, ಆದರೆ ಒಬ್ಬ ಕಾರ್ಯಕರ್ತನಾಗಿ ನಾನು ಇವತ್ತು ಕೂಡ ಅದಕ್ಕೆ ತಯಾರಿದ್ದೇನೆ. ಕಾಂಗ್ರೆಸ್ ಇರುವವರೆಗೆ ಈ ದಿನೇಶ್ ಕಾಂಗ್ರೆಸ್ಗೋಸ್ಕರ ಹೋರಾಟವನ್ನು ಮಾಡ್ತಾನೆ, ನ್ಯಾಯಕ್ಕೋಸ್ಕರ ಹೋರಾಟವನ್ನು ಮಾಡ್ತೇನೆ. ಯಾರೇ ಬಿಜೆಪಿ ಇರಲಿ, ಯಾವುದೇ ಸಂಘಟನೆಗಳಿರಲಿ, ಯಾರಿಗೂ ಭಯಪಡುವಂತ ವಿಚಾರ ದಿನೇಶ್ ಇತಿಹಾಸದಲ್ಲಿಲ್ಲ, ಮುಂದೆಗೂ ಇರುವುದಿಲ್ಲ. ನ್ಯಾಯಕ್ಕಾಗಿ ಹೋರಾಟ ಮಾಡ್ತೇವೆ. ನಾವಿವತ್ತು ಕೇಳುವಂಥದ್ದು ಇಷ್ಟೇ, ಮಹಿಳೆಯರಿಗೆ ರಕ್ಷಣೆ ಕೊಡ್ತೇವೆ ಅಂತ ಹೇಳ್ತೀರಲ್ಲ, ರಕ್ಷಣೆ ಕೊಡದ ಬಂದ ಪೊಲೀಸ್ ಅಧಿಕಾರಿ ನೀವು ಭ್ರಷ್ಟಾಚಾರ ಮಾಡಿದರೆ ಹಿಡಿಯುತ್ತಾರೆ ನೀವು, ಇದಕ್ಕಿಂತ ಇನ್ನೂ ಹೆಚ್ಚೇನು ಬೇಕು. ಹಾಗಾಗಿ ಯುಟಿ ಖಾದರ್ ಅವರು ಬಹುಶಃ ತುರ್ತು ಕೆಲಸಕ್ಕಾಗಿ ಡೆಲ್ಲಿಗೆ ಹೇಳಿದ್ದಾರೆ. ಆದರೆ ನಮ್ಮ ಅಲ್ಪಸಂಖ್ಯಾತ ಅಧ್ಯಕ್ಷರಾದ ವಲ್ಲಭ ಸಹೋದರ ಅವರು ಬೆಳಿಗ್ಗೆ ಫೋನ್ ಮಾಡಿದ್ರು, ದಯವಿಟ್ಟು ತಾವು ಬರಬೇಕು ವಲ್ಲಭ ಸಹೋದರ ಅವರು ಅಥವಾ ಇನ್ನಿತರ ಯಾವುದೇ ಕಾಂಗ್ರೆಸ್ ಮುಖಂಡರು ಯಾವುದೇ ಒಂದಿರಲ್ಲೂ ಕೂಡ ನೀವು ಕರೆದಾಗ ಯಾವುದೇ ಪ್ರತಿಭಟನೆಗೆ ಯಾವುದೇ ಕೂಡ ಬಲಿಗೆ ನಾವು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಹಾಗಾಗಿ ಬಂಧುಗಳು ಹೆಚ್ಚು ಮಾತನಾಡುವುದಿಲ್ಲ. ಭಾರತೀಯ ಜನತಾ ಪಕ್ಷ ಅದು ಯಾವತ್ತೂ ಕೂಡ ಒಂದು ಕೋಮುವಾದಿ ಪಕ್ಷ, ಅದಕ್ಕೆ ಯಾವುದೇ ರೀತಿಯ ಇದಿಲ್ಲ. ಹಾಗಾಗಿ ಮೊನ್ನೆ ಸದಾಶಿವರು ನಮ್ಮ ಹಿರಿಯರು, ನಾನು ಅವರಿಗೆ ಒಂದೆರಡು ಮಾತನ್ನು ಆಡಿ ಮತ್ತೆ ನಾನು ಮಾತನ್ನು ಮುಗಿಸ್ತಾ ಇದ್ದೆ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ಸೇರಿದಂತ ಸಂದರ್ಭದಲ್ಲಿ ನನ್ನನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿ ಸನ್ಮಾನ್ಯ ಯುಟಿ ಖಾದರ್ ಕಾಲೇಜಲ್ಲಿ ಇದ್ದವು. ಆ ಸಂದರ್ಭದಲ್ಲೂ ಕೂಡ ನಮಗೆ ಮಾರ್ಗದರ್ಶನ ನೀಡಿದಂತ ಹಿರಿಯ ನಾಯಕರು ಸನ್ಮಾನ್ಯ ರಮಣಾದ್ರೈ ಅವರಿದ್ದಾರೆ. ಆ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿಯಾಗಿ ಬಹುಶಃ ಕರ್ತವ್ಯ ನಿರ್ವಹಿಸಿಕೊಂಡಿದ್ದಂತ ಸದಾಶಿವರವರು ರಾಜಕೀಯ ಅಂದ್ರೆ ಹೀಗೆ ಅಂತೇಳಿ ಬುದ್ಧಿವಾದ ಮಾರ್ಗದರ್ಶನವನ್ನ ಕೊಟ್ಟವರು. ಹಾಗಾಗಿ ಇವತ್ತು ನನ್ನವರು ಉಳ್ಳಾಳ ತಾಲೂಕಿನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಎಲ್ಲ ಕಾರ್ಯಕರ್ತರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ನಾನು ನಿಮಗೆ ಅಭಿನಂದನೆಯನ್ನು ಸಲ್ಲಿಸುವ ಮುಖಾಂತರ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಮಹಿಳಾ ಅಧ್ಯಕ್ಷರಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಸುರೇಖಾ ಚಂದ್ರಸೂರ್ ಎರಡು ಮಾತು ಮಾತಾಡಬೇಕು. ಈ ಒಂದು ಬೃಹತ್ ಪ್ರತಿಭಟನೆಯ ಕಾರ್ಯಕ್ರಮದಲ್ಲಿ ಇರತಕ್ಕಂತ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರೇ ಹಾಗೂ ಇಲ್ಲಿ ಸೇರಿರ್ತಕ್ಕಂತ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರೇ, ನನ್ನ ಆತ್ಮೀಯ ಪಕ್ಷದ ಸಹೋದರಿಯರೇ, ಇವತ್ತು ಒಂದು ಸಿವಿಲ್ ಡಿಫೆನ್ಸಿಯಲ್ಲಿ ದಕ್ಷ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತ ಒಂದು ಹೆಣ್ಣುಮಗಳ ಮೇಲೆ 21 ವರ್ಷದ ಒಂದು ಹೆಣ್ಣುಮಗಳ ಮೇಲೆ ಇವತ್ತು 4-5 ಕಾಮುಕರು ಇವತ್ತು ಅತ್ಯಾಚಾರವನ್ನು ಮಾಡಿದ್ದಾರೆ. ಅದು ಯಾವ ರೀತಿ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಿದ್ರೆ, ಆ ಒಂದು ಹೆಣ್ಣುಮಗಳ ಅಂಗಾಂಗಗಳನ್ನು ಕತ್ತರಿಸಿ ಕೊಡೆದ ಹಿಂಸೆಯನ್ನು ಕೊಟ್ಟು ಕೊಲೆಯನ್ನು ಮಾಡಿದ್ದಾರೆ. ಇಂಥ ಒಂದು ಅನ್ಯಾಯ ನಡೀತಿರುವುದು ಇದು ಮೊದಲಲ್ಲ. ನಮ್ಮದು ಭಾರತ ದೇಶ ಅಂತ ಹೇಳಿದ್ರೆ ವಿವಿಧತೆಯಲ್ಲಿ ಏಕತೆಯನ್ನು ಕಾಣತಕ್ಕಂತ ಒಂದು ದೇಶ. ಇದರಲ್ಲಿ ಎಲ್ಲಾ ಜಾತಿ ಧರ್ಮದವರು ಕೂಡ ಒಟ್ಟಾಗಿ ಒಂದೇ ಸೂರಿನಡಿಯಲ್ಲಿ ಬದುಕುತ್ತಿರುವಂತಹ ಈ ದೇಶದಲ್ಲಿ ಇವತ್ತು ಮಹಿಳೆಯರ ಮೇಲೆ ಇವತ್ತು ದಿನದಿಂದ ದಿನಕ್ಕೆ ಅತ್ಯಾಚಾರ ಆಗ್ತಾ ಇದೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ಮೊನ್ನೆ ತಾನೇ ಮೈಸೂರಿನಲ್ಲಿ ನಡೆದಂತಹ ಒಂದು ಚಾಮುಂಡಿ ಬೆಟ್ಟದಲ್ಲಿ ನಡೆದಂತಹ ಒಂದು ಅತ್ಯಾಚಾರ ಆಗಿರ್ಬೋದು, ಈ ಹಿಂದೆ ನಮ್ಮ ಇದೇ ದೆಹಲಿಯಲ್ಲಿ ನಡೆದಂತಹ ಅತ್ಯಾಚಾರ ಆಗಿರ್ಬೋದು. ಇದು ಒಂದಲ್ಲ, ನಿರಂತರವಾಗಿ ಮಹಿಳೆಯರ ಮೇಲೆ ಈ ರೀತಿಯ ಒಂದು ಅತ್ಯಾಚಾರ ನಡೀತಾ ಇದೆ. ಇದಕ್ಕೆ ಕಾರಣ ಒಂದೇ ಏಕಂತ ಹೇಳಿದ್ರೆ, ಇವತ್ತು ದೇಶದಲ್ಲಿರ್ತಕ್ಕಂಥ ಪ್ರಧಾನಿ ಮೋದಿ ಅವರು ಮಹಿಳೆಯರ ಮೇಲೆ ಯಾವ ರೀತಿಯಾಗಿ ಕೂಡ ಇವತ್ತು ಭದ್ರತೆಯನ್ನು ನೀಡ್ತಾ ಇಲ್ಲ. ಇವತ್ತು ಏನು ಮಾತಿದ್ರೆ ಹೇಳ್ತಾರೆ ಮಾತೃದೇವೋಭವ ಅಂತೇಳಿ. ವೇದಗಳ ಕಾಲದಲ್ಲಿ ಕೂಡ ಮಾತೆಯರನ್ನು ಮಾತೃದೇವೋಭವ
ಇರ್ತಕ್ಕಂಥದ್ದು. ಇವರು ಬಂದ ಮೇಲೆ ಅದಕ್ಕೆ ವಿಶಿಷ್ಟವಾಗಿ ಅದನ್ನು ಮಾತೃ ದೇವೋಭವ ಅನ್ನುವಂತ ನಿಟ್ಟಿನಲ್ಲಿ ದೇವೋಭವದ ಒಂದು ಮಾತನ್ನು ಆಡಿಕೊಳ್ಳುತ್ತಾ ಈ ರೀತಿ ಮಹಿಳೆಯರನ್ನು ಸುಳ್ಳು ಹೇಳಿಕೊಂಡು ಏನೆಲ್ಲ ಮಾಡಿಕೊಂಡು ಇಂಥ ಒಂದು ಅಧಿಕಾರಕ್ಕೆ ಬಂದರು. ಬಹುಶಃ ಪ್ರಧಾನಿಯವರು ನೆನ್ಪಿಟ್ಟುಕೊಳ್ಬೇಕು, ಮಹಿಳೆಯರು ಇವತ್ತು ಮೂಲೆಯಿಂದ ಎದ್ದು ಬಂದ್ರೆ ಒಂದು ವೇಳೆ ಖಂಡಿತವಾಗಿ ಅವರಿಗೆ ಉಳಿಗಾಲ ಇಲ್ಲ. ಯಾಕೆಂತ ಹೇಳಿದ್ರೆ ಇವತ್ತು ದೇಶ ಅಭದ್ರತೆಯಲ್ಲಿ ನಡೀತಾ ಇದೆ, ಮಹಿಳೆಯರಿಗೆ ರಕ್ಷಣೆ ಇಲ್ಲ. ಮನೆಯಲ್ಲಿರತಕ್ಕಂತ ಒಂದು ತಾಯಂದ್ರಿಗೆ ಇವತ್ತು ಹೆಣ್ಣು ಮಕ್ಕಳು ಹೊರಗೆ ಹೋದ್ರೆ ಯಾವಾಗ ಬಂದು ಸೇರ್ತಾರೆ ಅನ್ನುವಂತ ನಂಬಿಕೆ ಕೂಡ ಇವತ್ತು ಮರೆಮಾಚಿದೆ. ಇದು ಈ ಒಂದು ಭ್ರಷ್ಟ ಒಂದು ಸರ್ಕಾರದಿಂದ ಆದಂತ ಒಂದು ಅವಾಂತರ. ಇದು ನಿಲ್ಬೇಕಾದ್ರೆ ನಾವು ದೇಶದಲ್ಲಿರ್ತಕ್ಕಂಥ ಈ ಬಿಜೆಪಿ ಸರ್ಕಾರವನ್ನು ತೊಲಗಿಸಬೇಕು, ರಾಜ್ಯ ಸರ್ಕಾರವನ್ನು ತೊಲಗಿಸಬೇಕು. ಹಾಗಾದ್ರೆ ಮಾತ್ರ ನಮ್ಮ ಎಲ್ಲ ಮಹಿಳೆಯರಿಗೆ ಕೂಡ ಒಂದು ಭದ್ರತೆ ಸಿಗ್ಲಿಕ್ಕೆ ಸಾಧ್ಯ ಎಂಬ ಮಾತನ್ನು ಹೇಳುತ್ತಾ, ಏನು ಈ ಒಂದು ಕೆಲಸವನ್ನು ಮಾಡಿದಂತ ಎಲ್ಲ ಯಾವ ಈ ಕಾಮುಕರಿದ್ದಾರ ಅವರನ್ನು ಬೇರೆ ದೇಶಗಳಲ್ಲಿ ಯಾವ ರೀತಿ ಮಹಿಳೆಯರಿಗೆ ಅನ್ಯಾಯ ಆದಾಗ ಅವರಿಗೆ ಗಲ್ಲು ಶಿಕ್ಷೆಯನ್ನು ನೀಡ್ತಾರ, ಅಂತ ಒಂದು ಶಿಕ್ಷೆಯ ಕಾನೂನನ್ನು ನಮ್ಮ ದೇಶದಲ್ಲಿ ತಂದ್ರೆ ಖಂಡಿತವಾಗಿ ನಮ್ಮ ಮಹಿಳೆಯರಿಗೆ ಯಾವ ರೀತಿಯ ತೊಂದರೆ ಕೂಡ ಆಗುದಿಲ್ಲ ಎಂಬ ಮಾತನ್ನು ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಅಧ್ಯಕ್ಷರಾದ ಅಬ್ದುಲ್ ಸತ್ತಾರ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳಿಕೊಳ್ಳುತ್ತಾರೆ. ಬ್ಲಾಕ್ ಕಾಂಗ್ರೆಸ್ ಮತ್ತು ಉಳ್ಳಾಲ ಬ್ಲಾಕ್ ಅಲ್ಪಸಂಖ್ಯಾತರ ಘಟಕ, ಯೂತ್ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್ ಇದರ ಜಂಟಿ ಆಶ್ರಯದಲ್ಲಿ ಹಮ್ಮಿಕೊಂಡಂತಹ ಈ ಒಂದು ಪ್ರತಿಭಟನೆಯಲ್ಲಿ ಈ ಪ್ರತಿಭಟನಾ ಸಭೆಯಲ್ಲಿರುವಂತಹ ಎಲ್ಲ ನಾಯಕರುಗಳೇ, ಕಾಂಗ್ರೆಸ್ ಪಕ್ಷದ ಎಲ್ಲ ಮುಂಚೂಣಿ ಅಧ್ಯಕ್ಷರುಗಳೇ ಹಾಗೂ ಮಹಿಳೆಯರೇ, ಇವತ್ತು ನಮ್ಮ ದೇಶದಲ್ಲಿ ಒಬ್ಬ ಮಹಿಳೆ ನಡ್ಕೊಂಡು ಹೋಗುವಂತ ಪರಿಸ್ಥಿತಿಯಲ್ಲಿ ಇವತ್ತಿಲ್ಲ. ಯಾಕಂತ ಹೇಳಿದ್ರೆ ಇವರ ಆಡಳಿತ ಯಾವ ಮಟ್ಟಿಗೆ ಇದೆ ಅಂತೇಳಿ ನಾವೆಲ್ಲ ಆಲೋಚನೆ ಮಾಡಬೇಕಾಗಿದೆ. ಪ್ರಿಯ ಸಹೋದರರು, ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಸ್ವಾತಂತ್ರ್ಯಕ್ಕಾಗಿ, ಮಹಿಳೆಯರ ಸಬಲೀಕರಣಕ್ಕಾಗಿ ಹೋರಾಡಿದಂತಹ ಪಕ್ಷ ಅದಿದ್ದ ಕಾಂಗ್ರೆಸ್ ಪಕ್ಷ ಮಾತ್ರ ಎಂಬುದನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಇವತ್ತು ಮೈಸೂರಿನ ಚಾಮರಾಜ ಬೆಟ್ಟದಲ್ಲಿ ಆಗಿರ್ಬೋದು, ಡೆಲ್ಲಿಯಲ್ಲಾಗಿರ್ಬೋದು, ಉತ್ತರ ಪ್ರದೇಶದಲ್ಲಾಗಿರ್ಬೋದು, ದಿನನಿತ್ಯ ಮಹಿಳೆಯರಿಗೆ ದೌರ್ಜನ್ಯ ಮತ್ತು ಅತ್ಯಾಚಾರವನ್ನ ಮಾಡುವಂತಹ ಕಾಮಕರನ್ನ ರಾಜಾರೋಷವಾಗಿ ನಡೆದಾಡುವಂತಹ ಪರಿಸ್ಥಿತಿ ನಿರ್ಮಾಣವನ್ನು ಮಾಡಿದ್ರೆ ಅದು ಈ ದೇಶದಲ್ಲಿ ಆಡಳಿತವನ್ನ ನಡೆಸುವಂತಹ ಮೋದಿ ಸರ್ಕಾರ ಮತ್ತು ರಾಜ್ಯದಲ್ಲಿ ನಡೆಸುವಂತಹ ಬಿಜೆಪಿ ಸರ್ಕಾರ ಆಗಿರ್ಬೋದು ಈ ಸಂದರ್ಭದಲ್ಲಿ ಬಯಸ್ತಾ ಇದೆ. ಇವರಿಗೆ ನಾಚಿಕೆ ಆಗಬೇಕು. ಮಹಿಳೆಯರನ್ನ ಪೂಜಿಸುವಂತಹ, ಮಹಿಳೆಯರನ್ನ ಪೂಜಿಸುವಂತಹ ಈ ಭಾರತ ದೇಶದಲ್ಲಿ ಮಹಿಳೆಯರಿಗಾಗಿ ನ್ಯಾಯವನ್ನ ಕೊಡಲು ಸಾಧ್ಯವಿಲ್ಲದ ಈ ಸರ್ಕಾರ ಇದ್ದರಷ್ಟು ಬಿಟ್ಟರಷ್ಟು ಇವರು ರಾಜೀನಾಮೆ ಕೊಟ್ಟು ಮನೆಗೆ ತೋರಬೇಕು ಎಂಬುದನ್ನ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಇಂಥ ನೀಚ ಸರ್ಕಾರಕ್ಕೆ ಧಿಕ್ಕಾರವಿರಲಿ ಮತ್ತು ನನ್ನ ಆತ್ಮೀಯರೇ, ಮುಂದಿನ ದಿನಾಚರಣೆಗಳಲ್ಲೂ ಕೂಡ ಭಾರತೀಯ ಕಾಂಗ್ರೆಸ್ ಪಕ್ಷ ಇದರ ವಿರುದ್ಧವಾಗಿ ಹೋರಾಡ್ತದೆ. ಇದು ಸಾರ್ವತ್ರಿಕವಾಗಿ ಇವತ್ತು ಸಭೆಯುವಂತಹ ಇವತ್ತು ಪ್ರತಿಭಟನೆ ಆಗಿದೆ. ಇನ್ನು ಹಲವಾರು ಪ್ರತಿಭಟನೆಗಳನ್ನು ಕೂಡ ನಾವು ಮಾಡಲಿಕ್ಕಿದ್ದೇವೆ. ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿಯನ್ನು ನಾವು ಸುಮ್ಮನೆ ಬಿಡೋದಿಲ್ಲ. ಅವರ ನೀಚ ಕೃತ್ಯವನ್ನ, ಅವರ ದುರಾಡಳಿತವನ್ನ ಬಯಲಿಗೆ ಈ ಸಂದರ್ಭ ಹೇಳುತ್ತಾ ನನಗೆ ಅವಕಾಶ ಮಾಡಿಕೊಂಡು ತಮ್ಮೆಲ್ಲರನ್ನ ವಂದಿಸಿ ನನ್ನ ಒಂದೆರಡು ಮಾತುಗಳನ್ನು ಗಳಿಗೊಳಿಸ್ತಾ ಇದ್ದೇನೆ. ಅಧ್ಯಕ್ಷರಾದ ಸಂತೋಷ್ ಉಳ್ಳಾಲರವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮತ್ತು ಉಳ್ಳಾಲ ಬ್ಲಾಕಿನ ಅಲ್ಪಸಂಖ್ಯಾತರ ಘಟಕದ ವತಿಯಿಂದ ಅವರ ನೇತೃತ್ವದಲ್ಲಿ ನಡೆಯತಕ್ಕಂತ ಈ ಪ್ರತಿಭಟನೆ ಯೂತ್ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್ ಎಲ್ಲರೂ ಸೇರಿ ಜಂಟಿಯಾಗಿ ನಡೆಸುವಂತ ಈ ಪ್ರತಿಭಟನಾ ಸಭೆಯಲ್ಲಿ ಉಪಸ್ಥಿತಿರುವಂತಹ ಪಕ್ಷದ ಎಲ್ಲ ಹಿರಿಯ ನಾಯಕರುಗಳೇ, ಒಬ್ಬೊಬ್ಬರ ಹೆಸರುಗಳಿದ್ರೆ ಮತ್ತಷ್ಟು ಸಮಯ ವಿಳಂಬ ಆಗುತ್ತದೆ, ದಯವಿಟ್ಟು ಕ್ಷಮಿಸಿ. ಎಲ್ಲರ ಒಂದೇ ಮಾತಲ್ಲಿ ಹೇಳ್ತೇನೆ, ಹಿರಿಯ ನಾಯಕರುಗಳೇ, ಬಂದಿರತಕ್ಕಂಥ ಎಲ್ಲ ಪಕ್ಷದ ಅಭಿಮಾನಿಗಳೇ ಸೇರಿರ್ತಕ್ಕಂಥ ಬಂದ
ಈಗಾಗಲೇ ನಮ್ಮ ಅನೇಕ ನಾಯಕರು ಮಾತಾಡೋದ್ರಲ್ಲಿ ಹೇಳಿದರು. ಭಾರತೀಯ ಜನತಾ ಪಕ್ಷದವರು ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಾಗ ಬೇಟಿ ಬಚಾವ್ ಅಂತ ಸ್ಲೋಗನ್ ಕೊಟ್ಟರು. ಇವತ್ತು ಬೇಟಿ ಬಚಾವ್ ಆಗೋದು ಬಿಟ್ಟು ಬೇಟಿಯವರು ಮಾರ್ಗದಲ್ಲಿ ನಡ್ಕೊಂಡು ಹೋಗುವಂತ ಪರಿಸ್ಥಿತಿಯಲ್ಲಿ ನಮ್ಮ ಮಹಿಳೆಯರು ಇಲ್ಲ ಅಂತ ಹೇಳಲಿಕ್ಕೆ ಬಹಳ ಬೇಸರ ಆಗ್ತದೆ. ಇವತ್ತು ಏನಾಗ್ತದೆ ಅಂತ ಹೇಳಿದ್ರೆ ಈ ರಾಷ್ಟ್ರದಾದ್ಯಂತ ಪ್ರತಿ ಹಳ್ಳಿಗಳಲ್ಲಿ ಮೂಲೆಗಳಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ, ಒಬ್ಬರಿಗೆ 4 ಜನ 3 ಜನ ಸೇರಿಕೊಂಡು ಹೊಡೆದಾಟ ಮಾಡುವಂತದ್ದು, ಮಹಿಳೆಯರ ಮೇಲೆ ಅವ್ರನ್ನು ಕೊಂಡಾಡುವಂತದ ಪ್ರಕರಣಗಳು ಬಹಳಷ್ಟು ನಡೆದಿವೆ. ಆದ್ರೆ ಯಾವ ರೀತಿಯಲ್ಲಿ ಕಾನೂನು ಕ್ರಮ ಕೈಗೊಳ್ಳದೆ ಅಂತ ನಾವು ನೋಡ್ತಾ ಇದ್ರೆ ಇವತ್ತು ಒಂದು ಪ್ರಕರಣ ಆದ್ರೆ ಸುಮಾರು 2-3 ತಿಂಗಳು ಆದ್ರೂ ಕೂಡ ಈ ಪ್ರಕರಣದ ಆರೋಪಿಗಳ ಮೇಲೆ ಆರೋಪ ಸಾಬೀತು ಮಾಡ್ಲಿಕ್ಕೆ ಕೇಸ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಇವರಿಗೆ ಯಾಕೆ ಆಗ್ತಾ ಇಲ್ಲ? ಮೊದಲಿನ ಕಾಲಗಳಲ್ಲೆಲ್ಲ ಪ್ರತಿಯೊಂದು ಇನ್ಸಿಡೆಂಟ್ ಆದ್ರೆ 24 ಗಂಟೆ ಒಳಗೆ ಅಪರಾಧಿಗಳನ್ನು ಪತ್ತೆ ಮಾಡ್ತಾ ಇದ್ರು. ಇವತ್ತು ಅಪರಾಧಿಗಳು ಪತ್ತೆ ಆದ್ರೂ ಕೂಡ ಕೋರ್ಟಿಗೆ FIR ಫೈಲ್ ಮಾಡ್ಲಿಕ್ಕೆ ಡಿಲೇ ಮಾಡ್ತಾ ಇರ್ತಾರೆ. ಯಾವ ಕಾರಣಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ? ಬೇಕಾದ ರೀತಿಯಲ್ಲಿ ಕಾನೂನನ್ನು ತಿದ್ದುಪಡಿ ಮಾಡಿ ಅಧಿಕಾರಿಗಳನ್ನ ಬಳಸಿಕೊಂಡು ಬೇಡಾದ ಅಪರಾಧವನ್ನ ಬೇಕಾದಂತ ಅಪರಾಧವನ್ನ ನಮೂದಿಸದೆ ಬೇಡದ ರೀತಿಯಲ್ಲಿ ವರ್ತನೆ ಮಾಡುವಂತ ಕೃತ್ಯ ಆಗ್ತಾ ಇದೆ. ಮಹಿಳೆಯರ ಮೇಲೆ ಈಗಾಗಲೇ ದೆಹಲಿಯ ಒಬ್ಬ ಡಿಫೆನ್ಸ್ ಅಧಿಕಾರಿಯ ಮೇಲೆ ಈ ರೀತಿಯ ಪ್ರಕರಣ ಆದ್ರೆ ಮುಂದೆ ನಮ್ಮಂತ ಸಾಮಾನ್ಯ ಮಹಿಳೆಯರು ಹೇಗೆ ದಾರಿ ನಡೆಯುವಂತ ಪರಿಸ್ಥಿತಿ ಆಗ್ಬಹುದು ಎಂಬುದನ್ನ ನಾವೆಲ್ಲ ಆಲೋಚನೆ ಮಾಡಬೇಕಾಗಿದೆ. ಮುಂದೆ ನಡೆಯುವಂತ ಮೈಸೂರು ಪ್ರಕರಣ ಕೂಡ ಇವತ್ತು ಮೊಕದ್ದಮೆ ಹೂಡಲಿಕ್ಕೆ ಇವತ್ತಿನವರೆಗೂ ಸರ್ಕಾರ ಕ್ರಮ ಕೈಗೊಳ್ಳಲಿಲ್ಲ. ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ಇವತ್ತು ಈಗ ನಾನೇ ಒಂದು ಪತ್ರಿಕಾಗೋಷ್ಠಿ ಮಾಡಿಕೊಂಡು ನಾವು ಮಾತಾಡಿ ಬಂದೆವು. 2013ರಲ್ಲಿ ಸುಳ್ಯದ ಅರಂತೋಡಿನಲ್ಲಿ ಒಂದು ಗ್ರಾಮದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಮಾಡಿದಂತ ದೌರ್ಜನ್ಯದ ವಿರುದ್ಧ ಸರಸ್ವತಿ ಕಾಮತ್ತನ್ನು ಅವರು ಅಟ್ಯಾಕ್ ಮಾಡಿ ಅವರಿಗೆ ಹೊಡೆದಾಟ ಮಾಡಿ ಅವರ ಮೇಲೆ ಮೊಕದ್ದಮೆ ಆಗಿ ಇವತ್ತು 13 ವರ್ಷ 2007-8 ವರ್ಷದ ನಂತರ ಆ ಮೊಕದ್ದಮೆಯಲ್ಲಿ ಅಪರಾಧಿಗಳು 14 ಜನ ಕೂಡ ಅಪರಾಧಿಗಳನ್ನು ಸಾಬೀತಾಗುವುದರ ಮೂಲಕ ಈ ಅಪರಾಧಿಗಳು ಯಾರು? ಭಾರತೀಯ ಜನತಾ ಪಕ್ಷದ 14 ಪದಾಧಿಕಾರಿಗಳು ಮತ್ತು ಅಲ್ಲಿ ಸುಳ್ಯದ ಮಂಡಲದ ಬಿಜೆಪಿಯ ಪ್ರಸ್ತುತ ಅಧ್ಯಕ್ಷ ಅದರಲ್ಲಿ ಅಪರಾಧಿ ಕೋರ್ಟ್ ಘೋಷಣೆ ಮಾಡಿದ್ದಾರೆ. ಭಾರತೀಯ ಜನತಾ ಪಕ್ಷದವರು ಆ ಅಧ್ಯಕ್ಷನನ್ನು ಈಗಲೇ ಕೆಳಗಿಳಿಸಿ ಅವರನ್ನು ಅಧ್ಯಕ್ಷತೆ ಜಗ್ಗಾಕಿ ಆ ಪದಾಧಿಕಾರಿಗಳ ಮೇಲೆ ನೀವು ಕ್ರಮ ಕೈಗೊಳ್ಳಿ. ಅದು ಬಿಟ್ಟು ಅವರನ್ನು ಮತ್ತೆ ನೀವು ಎನ್ನೇಲ್ ಮಾಡಿಕೊಂಡು ಮಹಿಳೆಯರಿಗೆ ಸಿಕ್ಕಿದಂತ ಕಾನೂನಿನ ಇದನ್ನು ಕೂಡ ನೀವು ಅದನ್ನು ಬದಿಗೊತ್ತ ಕೆಲಸ ಮಾಡ್ತಾ ಇದ್ದೀರಿ. ದಯವಿಟ್ಟಾಗಿ ಮಾಡದೆ ಮುಂದಿನ ದಿನಗಳಲ್ಲಿ ಆದರೂ ಪಕ್ಷದ ಯಾವುದೇ ಒಂದು ಈ ರಾಷ್ಟ್ರದ ಪ್ರತಿಯೊಂದು ಮಹಿಳೆಯರು ಕೂಡ ಗಾಂಧೀಜಿಯವರು ಕನಸು ಕಂಡಂತೆ 12 ಗಂಟೆ ರಾತ್ರಿ ಒಳಗೆ ಕೂಡ ರಸ್ತೆಯಲ್ಲಿ ನಡ್ಕೊಂಡು ಹೋಗುವಂತ ವ್ಯವಸ್ಥೆ ಆಗ್ಬೇಕು. ದೇಶದಲ್ಲಿ ರಕ್ಷಣೆ ಸಿಗುವಂತ ಮಹಿಳೆಯರಿಗೆ ರಕ್ಷಣೆ ಕೊಡುವಂತ ವ್ಯವಸ್ಥೆ ಆಗ್ಬೇಕು. ಪ್ರಕರಣಗಳ ಬಗ್ಗೆ ಬಹಳಷ್ಟು ಹೇಳಿಕೆ ಇದೆ. ಅದು ಮುಂದಿನ ದಿನಗಳಲ್ಲಿ ನಾವು ಹೇಳ್ತೇವೆ. ಸಾಂಕೇತಿಕವಾಗಿ ಈ ಮಹಿಳೆಯರ ದೌರ್ಜನ್ಯದ ಬಗ್ಗೆ ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನಾವೆಲ್ಲರೂ ಒಗ್ಗಟ್ಟಾಗಿ ಇಂಥದೇ ಖಂಡಿತವಾದ್ರೆ ಮುಂದಿನ ದಿನಗಳಲ್ಲಿ ತೀವ್ರವಾದಂತಹ ಪ್ರತಿಭಟನೆ ಮಾಡಿ ಮಹಿಳೆಯರಿಗೆ ರಕ್ಷಣೆ ಕೊಡುವಲ್ಲಿ ಕಾಂಗ್ರೆಸ್ ಬಗ್ಗೆ ಯಾವತ್ತೂ ಇರ್ತದೆ ಅಂತ ಹೇಳಿಕೊಂಡು ಇಲ್ಲಿಯ ಪ್ರಜ್ಞಾವಂತ ನಾಗರಿಕರು ಇನ್ನಾದರೂ ದಯವಿಟ್ಟು ಎಚ್ಚೆತ್ತು ಈ ರಾಜ್ಯದ ಜನತೆ ಸುಖದಲ್ಲಿ ನಡೆಯುವಂತೆ ಅವರ ಅವಕಾಶ ಮಾಡಲಿಕ್ಕೆ ಜೀವನ ಸಾಗಿಸಲು ಅವಕಾಶ ಮಾಡುವಂತ ಸರ್ಕಾರಗಳು ಬರಲಿ ಅಂತ ಹೇಳಿಕೊಂಡು ಇವತ್ತೊಂದು ಸಂದರ್ಭದಲ್ಲಿ ಯೋಚನೆ ಮಾಡುವ ನಮ್ಮ ಪಕ್ಷದ ಎಲ್ಲ ನಾಯಕರುಗಳಿಗೆ ಎಲ್ಲ ಹಿರಿಯ ನಾಯಕರಿಗೆ ವಂದಿಸಿ ನಾಳೆ ಸಾಯಂಕಾಲ 4 ಗಂಟೆಗೆ ಯರಳಕಟ್ಟೆಯ BCC ಹಾಲಿನಲ್ಲಿ ಪಕ್ಷದ ಕಾರ್ಯಕರ್ತರ ಸಭೆ ನಡೆಯಲಿಕ್ಕಿದೆ. ಆ ಸಭೆಗೆ ಮಾನ್ಯ ಶಾಸಕರು ನಾಳೆ ಬೆಳಿಗ್ಗೆ ಬರ್ತಾ ಇದ್ದಾರೆ ಇಲ್ಲಿಂದ. ಅದೇ ರೀತಿ BCC ಅಧ್ಯಕ್ಷರುಗಳು ಮತ್ತು ಇತರ ನಾಯಕರುಗಳು ಬರ್ತಾ ಇದ್ದಾರೆ. ದಯವಿಟ್ಟು ಪಕ್ಷದ ಕಾರ್ಯಕರ್ತರು ತಾವೆಲ್ಲ ನಾಳೆ ಸಾಯಂಕಾಲ 4 ಗಂಟೆಗೆ BCC ಹಾಲಿನಲ್ಲಿ ಸಭೆ ಸೇರಬೇಕಾಗಿ ತಮ್ಮಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಎಲ್ಲ ಸಂಘಟನೆಗಳ ಸೆಂಟ್ರಲ್ ಆಫೀಸ್ ಪದಾಧಿಕಾರಿಗಳಲ್ಲಿ ಅಧ್ಯಕ್ಷರು ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಎಲ್ಲರನ್ನು ಕರ್ಕೊಂಡು ಬರುವಂತೆ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ಘಟಕದವರು ನಡೆಸಿದಂತ ಈ ಕಾರ್ಯಕ್ರಮ ಈ ಮುಂದಿನ ದಿನಗಳಲ್ಲಿ ಕೂಡ ಇಂತಹ ಕಾರ್ಯಕ್ರಮ ಹೆಚ್ಚಿನ ರೀತಿಯಲ್ಲಿ ಪಕ್ಷದ ಸಂಘಟನೆ ದೃಷ್ಟಿಯಲ್ಲಿ ನಡೆಯಲಿಕ್ಕೆ ಹೇಳಿಕೊಂಡು ಮತ್ತೊಮ್ಮೆ ಪಕ್ಷದ ಎಲ್ಲ ಹಿರಿಯ ನಾಯಕರಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಕ್ತಾಯ. ಧಿಕ್ಕಾರ 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 ಮಹಿಳೆಯರ ದೌರ್ಜನ್ಯ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ, ಮಹಿಳೆಯರಿಗೆ ದೌರ್ಜನ್ಯ ಮಾಡುವ ಬಿಜೆಪಿ ಸರ್ಕಾರಕ್ಕೆ, ಮಹಿಳೆಯರಿಗೆ ರಕ್ಷಣೆ ನೀಡಿದ ಬಿಜೆಪಿ ಸರ್ಕಾರಕ್ಕೆ, ಮಹಿಳೆಯರಿಗೆ ರಕ್ಷಣೆ ನೀಡಿದ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ತೊಲಗಲಿ 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 ತೊಲಗಲಿ. ಮಾಜಿ ಅಧ್ಯಕ್ಷರಾದ ಮೊಹಮ್ಮದ್ ಮೂನಿಂದ ಈ ದೇಶದಲ್ಲಿ 17 ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ
ಒಬ್ಬ ನಿಷ್ಠಾವಂತ ಮಹಿಳೆ ಇಂದಿರಾ ಗಾಂಧಿಯವರು 17 ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ಈ ದೇಶದ ಸರ್ವ ಜಾತಿ ಮತದ ಮಹಿಳೆಯರಿಗೆ ಸ್ಥಾನಮಾನ ಕೊಟ್ಟಂತ ಒಬ್ಬ ಮಹಿಳೆ ಇದ್ರೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಬಿದ್ದು ಬೇರೆ ಯಾವ ಪಕ್ಷಕ್ಕೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಬಿಜೆಪಿಯಲ್ಲಿ ಹಲವಾರು ನಾಯಕಿಗಳಿದ್ದಾರೆ. ಮಹಿಳೆ ದೌರ್ಜನ್ಯ ಆದಾಗ ಯಾವುದೇ ಒಂದು ಮಾತು ಎತ್ತದೆ ಸುಮ್ಮನೆ ಇರ್ತಾರೆ. ಇದು ಬಹಳಷ್ಟು ದುಃಖದ ವಿಷಯ. ಮಹಿಳೆಯರಿಗೆ ಆಗುವಂತಹ ಅನ್ಯಾಯಗಳನ್ನು ಏನಾದರೂ ಒಂದು ಸ್ವಲ್ಪಾದ್ರೂ ನೀವು ಮಾತಾಡಿ. ಡೆಲ್ಲಿಯಲ್ಲಿ ಅತ್ಯಾಚಾರ ಆಗ್ತಾ ಇದೆ. ಸ್ವಾತಿ ಇರಾನಿ ಅವರು ಯುಪಿಗೆ ಹೋಗಿ ಲಸ್ಸಿ ಕುಡಿತಾ ಇದ್ದಾರೆ. ಅಲ್ಲಿ ಕುಡಿದು ಕೇಳ್ತಾರೆ, ಈ ಹೋಟೆಲ್ಗೆ, ಈ ಪಾರ್ಲರ್ಗೆ ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಯಾರಾದ್ರೂ ಬಂದಿದ್ರ ಅಂತ ನಾಚಿಕೆ ಹಾಕಬೇಕು ನಿನಗೆ. ಆ ಲಸಿಕೆ ಅಂಗಡಿಯ ಪ್ರಾಯದವರು ಹೇಳ್ತಾರೆ, ಪಾಪ ಇಲ್ಲಿಗೆ ರಾಹುಲ್ ಗಾಂಧಿ ಬಂದಿದ್ದಾರೆ, ಸೋನಿಯಾ ಗಾಂಧಿ ಬಂದಿದ್ದಾರೆ, ಪ್ರಿಯಾಂಕಾ ಗಾಂಧಿ ಬಂದು ಕುಡಿದು ಹೋಗಿದ್ದಾರೆ ಅಂತ. ಈ ಅಮ್ಮನಿಗೆ ಗೊತ್ತಿಲ್ಲ ಅವರು ಹೋಗೋದು. ಹಾಗಾಗಿ ಎಲ್ಲಿ ಹೋದ್ರು ಗಾಂಧಿ ಕುಟುಂಬವನ್ನು ಇನ್ಸಲ್ಟ್ ಮಾಡುವುದನ್ನು ಬಿಟ್ಟರೆ ಬೇರೆ ಯಾವ ವಿಶೇಷ ಇಲ್ಲ ನಿಮಗೆ. ಇವತ್ತು ಯುಪಿ ಅಧ್ಯಕ್ಷರಾಗಿ ಸೋನಿಯಾ ಗಾಂಧಿಯವರು ಮಹಿಳೆಯರಿಗೆ ಇವೆಲ್ಲರೂ ಅಧಿಕಾರ ಪಡೆಯುವುದು, ಬಿಜೆಪಿಯ ಎಲ್ಲ ಮಹಿಳೆಯರಿಗೆ ಅಧಿಕಾರ ಸಿಕ್ಕಿದ ಮೂಲ ಕಾರಣ ಸೋನಿಯಾ ಗಾಂಧಿಯವರು ಮಹಿಳಾ ಮೀಸಲಾತಿ 50-50 ಮಾಡಿದ್ರಿಂದ ಇವತ್ತು ನಿಮಗೆ ಎಲ್ಲ ಸ್ಥಾನಮಾನ ಸಿಕ್ಕಿದೆ. ಆ ಒಂದು ಸ್ಥಾನಮಾನಾದರೂ ನೀವು ಸೋನಿಯಾ ಗಾಂಧಿಯನ್ನು ನೆನಪಲ್ಲಿಟ್ಟುಕೊಳ್ಳಿ. ಸೋನಿಯಾ ಗಾಂಧಿ 33 ಇದ್ದಂತಹ ಮೀಸಲಾತಿಯನ್ನು 50ಕ್ಕೆ ಏರಿಸಿದ್ದು ಅದು ಕಾಂಗ್ರೆಸ್ ಪಕ್ಷದ ನಾಯಕಿ ಸೋನಿಯಾ ಗಾಂಧಿ ಬಿಟ್ಟು ಯಾವುದೇ ಒಂದು ಬಿಜೆಪಿಯ ನಾಯಕರುಗಳು ಮಹಿಳೆಯರಿಗಾಗಿ ಯಾವುದಾದ್ರು ತೋರಿಸಿಕೊಡಿ. ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆದಾಗ ಮಹಿಳೆಯರಿಗೆ ಮಕ್ಕಳಿಗೆ ಏನು ತೊಂದರೆ ಆದರೂ ಬೇರೆ ಒಂದು ಇಲಾಖೆ ಮಾಡಿ ಸೃಷ್ಟಿ ಮಾಡಿದಂತ ಮಹಿಳೆ ಇದ್ರೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಬಿಟ್ಟು ನಿಮ್ಮ ಬಿಜೆಪಿ ಪಕ್ಷದಲ್ಲಿ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಶಾಸಕರು, ಸಚಿವರಾದ ಯುಟಿ ಮಾಜಿ ಸಚಿವರು, ಶಾಸಕರಾದ ಯುಟಿ ಖಾದರ್ ಅವರು ನಮ್ಮ ಬ್ಲಾಕಿನ ಅಧ್ಯಕ್ಷರಿಗೂ ಮೈನಾರಿಟಿ ಅಧ್ಯಕ್ಷರಿಗೂ ಸೂಚನೆ ಮಾಡಿ ಇವತ್ತೊಂದು ಸಣ್ಣ ಇವತ್ತು ಬೆಳಿಗ್ಗೆಯಿಂದ ಪ್ರಾರಂಭ ಮಾಡಿದ 2 ಅಧ್ಯಕ್ಷರು ಸೇರಿ ಈ ಕೋವಿಡ್ ಸಂದರ್ಭದಲ್ಲಿ ಎಲ್ಲರನ್ನು ಕರೆಯಲು ಆಗದಿದ್ದರೂ ಅವರಿಗೆ ಕ್ಷಮೆ ಕೊಡಬೇಕು. ಈ ಒಂದು ಸಣ್ಣ ಮಟ್ಟಿನ ಪ್ರತಿಭಟನೆ ಎಲ್ಲಿ ಅನ್ಯಾಯ ಆಗ್ತದೆ ಅಲ್ಲಿ ಖಂಡಿತ ಕಾಂಗ್ರೆಸ್ ಪಕ್ಷ ಮುಂದೆ ನಿಂತು ಹೋರಾಟ ಮಾಡಲಿಕ್ಕೆ ಹಿಂದಿರುವುದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು 1132 ವರ್ಷಕ್ಕೆ ಮುಂಚೆ 73ನೇ ವರ್ಷದಲ್ಲಿ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದರಿಂದ ಇವತ್ತಿನ ತನಕ ಕಾಂಗ್ರೆಸ್ ಪಕ್ಷ ಎಷ್ಟು ಬಲಿಷ್ಠವಾದರೂ ಅನ್ಯಾಯ ಆದಾಗ ವಿರೋಧ ಪಕ್ಷದವರ ಎದುರಿಗೆ ನಿಂತು ವಿರೋಧ ಮಾಡಲಿಕ್ಕೆ ಯಾವುದೇ ಸಂಶಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರನ್ನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್, ಉಳ್ಳಾಲ ಅಲ್ಪಸಂಖ್ಯಾತರ ಘಟಕ. ಧಿಕ್ಕಾರ, 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 ಧಿಕ್ಕಾರ. ಧಿಕ್ಕಾರ, 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 ಧಿಕ್ಕಾರ. ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ, ಮಹಿಳೆಯರಿಗೆ ಅನ್ಯಾಯ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ, ಮಹಿಳೆಯರಿಗೆ ಅನ್ಯಾಯ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ, ಮಹಿಳೆಯರಿಗೆ ರಕ್ಷಣೆ ನೀಡುವಂತಹ ಬಿಜೆಪಿ ಸರ್ಕಾರಕ್ಕೆ, ಒಬ್ಬ ಪೊಲೀಸ್ ಅಧಿಕಾರಿಗೆ ರಕ್ಷಣೆ ನೀಡುವ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಆಲ್ವಿನ್ ಅವರು ಈ ಒಂದು ಪ್ರತಿಭಟನೆ ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಹಾಗೆ ಮೈನಾರಿಟಿ, ಉಳ್ಳಾಲ ಬ್ಲಾಕ್ ಮೈನಾರಿಟಿ ಕಾಂಗ್ರೆಸ್ ನಿಂದ ಮಹಿಳೆಯರಿಗೆ ಅನ್ಯಾಯವಾದ ಸಮಯದಲ್ಲಿ ಎಚ್ಚೆತ್ತುಕೊಂಡು ಇವತ್ತು ಯುಟಿ ಖಾದರ್ ಅವರ ಮಾರ್ಗದರ್ಶನದಲ್ಲಿ ಈ ಸಭೆಯನ್ನು ನೆರವೇರಿಸಿದ್ದೇವೆ. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುವಾಗ ಕೇಳ್ತಿದ್ರು 70 ವರ್ಷದಲ್ಲಿ ಕಾಂಗ್ರೆಸ್ ಏನು ಮಾಡಿದೆ. ಬಿಜೆಪಿ ಸರ್ಕಾರ ಹೇಳ್ತಿತ್ತು ಬೇಟಿ ಬಚಾವೋ ಬೇಟಿ ಬಚಾವೋ, ನಿರುದ್ಯೋಗಿ
ಚರ್ಚೆಗೆ ತರ್ತೇವೆ. ಆದರೆ ಇವರಿಗೆ ನಮ್ಮ ದೇಶವನ್ನೇ ಉಳಿಸಲಿಕ್ಕೆ ಆಗಿದಂತ ಈ ಬಿಜೆಪಿ ಸರ್ಕಾರ, ನಮ್ಮ ಬಿಜೆಪಿ ಸರ್ಕಾರದ ಶಾಸಕರಿಗೂ, ಲೋಕಸಭಾ ಸದಸ್ಯರಿಗೂ, ನಮ್ಮ ಪ್ರಧಾನ ಮಂತ್ರಿಗಳಿಗೂ, ಬಿಜೆಪಿಯ ಕಾರ್ಯಕರ್ತರಿಗೂ ಕಣ್ಣು ಇಲ್ಲ, ಮೂಗು ಇಲ್ಲ, ಕಿವಿ ಇಲ್ಲದಂತ ಒಂದು ನಮ್ಮ ಬಿಜೆಪಿಯ ಪ್ರತಿನಿಧಿಗಳಾಗಿ ನೀವು ಆರಿಸಿಕೊಟ್ಟಿದ್ದೀರಿ. ಇನ್ನು ಮುಂದೆ ಆದರೂ ಎಚ್ಚೆತ್ತುಕೊಳ್ಳಬೇಕು. ಇನ್ನು ಮುಂದಿನ ಬರುವ ಚುನಾವಣೆಗಳಲ್ಲಿ ತಕ್ಕ ಪಾಠವನ್ನು ತಿಳಿಸಬೇಕು. ಕಾಂಗ್ರೆಸ್ ಸರ್ಕಾರ ಇರುವಾಗ ಈಗ ಆಗ್ತಿರ್ಲಿಲ್ಲ. ಈಗ ಡೆಲ್ಲಿಯಲ್ಲಿ ಒಂದು ಸರ್ಕಾರಿ ಅಧಿಕಾರಿಯವರಿಗೆ ರಕ್ಷಣೆ ಇಲ್ಲ ಆದ್ರೆ ನಮ್ಮಂತರ ಹೆಣ್ಣು ಮಕ್ಕಳ, ನಮ್ಮ ಮನೆ ಹೆಣ್ಣು ಮಕ್ಕಳ ಗಾಡಿಯನ್ನು ಸರ್ಕಾರಿ ಅಧಿಕಾರಿಗಳು, ಡಿಫೆನ್ಸ್ ಅಧಿಕಾರಿಗಳು ನಮಗೆ ರಕ್ಷಣೆ ಕೊಡುವವರು, ಅವರಿಗೆ ಜೀವಕ್ಕೆ ರಕ್ಷಣೆ ಇಲ್ಲ. ಅವರ ಕಾಮುಕರ ಅಟ್ಟಾಸಕ್ಕೆ ಬಲಿಯಾಗಿದ್ದಾರೆ. ಗಾಡಿಯವರಿಗೆ ಕಾಮುಕರ ಅಟ್ಟಾಸಕ್ಕೆ ಬಲಿಯಾದುದಲ್ಲ, ಅವರ ಚಿತ್ರಾಂಶವನ್ನು ಮಾಡಿಕೊಂಡಿದ್ದಾರೆ. ಹಾಗೆಯೇ ಮೈಸೂರಲ್ಲಿ ಒಬ್ಬ ಯುವತಿಯನ್ನು ರೇಪ್ ಮಾಡಿದ್ದು, ಹಾಗೆಯೇ ಜನಸಾಮ ಮಹಿಳೆಯರ ಗತಿಯನ್ನು ಚುನಾವಣೆ ಬರುವಾಗ ನಮ್ಮ ಮನಮೋಹನ್ ಸಿಂಗ್ ಅವರನ್ನು ಅಪಹಾಸ ಮಾಡ್ತಿದ್ರು. ಅವರು ಮನಮೋಹನ್ ಸಿಂಗ್ ಹೇಳ್ತಿದ್ರು, ಅವರ ಮಾತು ಕಡಿಮೆ ಆದ್ರೆ ಅವರ ದುಡಿಮೆ ಇತ್ತು. ನಮ್ಮ ದೇಶವನ್ನು ಇಡೀ ಭೂಪಟದಲ್ಲಿ ಎತ್ತಿ ಕಾಣ್ತಿತ್ತು. ಆದರೆ ಇಡೀ ಇವತ್ತು ದೇಶದ, ಇಡೀ ಪ್ರಪಂಚದ ಎದುರು ನಮ್ಮ ದೇಶ ಈ ನರೇಂದ್ರ ಮೋದಿ ಅವರಿಂದ ನಮ್ಮ ದೇಶ ತಲೆ ತಮ್ಮಂತ ಮಾಡಿದೆ. ಆದುದರಿಂದ ನಾನು ಹೆಚ್ಚನ್ನು ಮಾತಾಡಲು ಹೋಗುವುದಿಲ್ಲ. ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನು ಸಹಕಾರ ಮಾಡಿ ಈ ಮಹಿಳೆಯರಿಗೆ ಅನ್ಯಾಯವನ್ನು ಖಂಡಿಸಲು ಸಹಕಾರ ಮಾಡಿದ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಎಂದು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಮುಂದೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಅವರು ಅಬ್ದುಲ್ ಖಾದರ್ ಅವರು ಧನ್ಯವಾದ ಸಮರ್ಪಣೆ ಮಾಡಲಿದ್ದಾರೆ. ಇಲ್ಲಿ ನೆರವೇರತಕ್ಕಂತ ನೂತನವಾಗಿ ಆಯ್ಕೆಯಾಗಿರತಕ್ಕಂಥ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಸದಾಶಿವ ಉಳ್ಳಾಲರವರು, ಅದೇ ರೀತಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದ ಮೈಲಿಂಟಿ ಸೋದರವರು, ಎಲ್ಲ ಪಕ್ಷದ ಪದಾಧಿಕಾರಿಗಳು ಹಾಗೂ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಹಾಗೂ ಎಲ್ಲ ಕಾರ್ಯಕರ್ತರು ಎಲ್ಲರಿಗೂ ನಾನು ಒಂದೇ ಮಾತಿನಿಂದ ಧನ್ಯವಾದಗಳನ್ನು ಹೇಳಿಸ್ತಾ ನನ್ನ ಒಂದೆರಡು ಮಾತಿಗೆ ಕೊನೆಗೊಳಿಸಿದ್ದೇನೆ.